ಮುಸಲ್ಮಾನರ ಬಲಿದಾನಗಳ ಹಬ್ಬ ಬಕ್ರೀದ್ ಸಂದರ್ಭ ಹಂಚಿ ತಿನ್ನೋದು ತಾತ್ಪರ್ಯ. ಸಮಾಜದಲ್ಲಿ ಆಹಾರದ ವ್ಯವಸ್ಥೆಯಲ್ಲಿ ಅಸಮತೋಲನವಿದೆ. ಸಮರ್ಥರು ದುಡಿದ ಅರ್ಧ ಭಾಗದಲ್ಲಿ ಆಹಾರ ನೀಡಿ ಸಮತೋಲನ ಕಾಪಾಡುವುದು ಮನುಷ್ಯತ್ವ. ಯುವಕರು ಸಾಮಾಜಿಕ ಹಿತ ಕಾಪಾಡುವ ಇಂತಹ ಸಂಸ್ಥೆಗಳ ಜೊತೆಗೆ ಕೈ ಜೋಡಿಸಿದಲ್ಲಿ ಹಲವರ ಕಣ್ಣೀರು ಒರೆಸಲು ಸಾಧ್ಯ ಅಂತ ಉಳ್ಳಾಲ ಠಾಣಾ ನಿರೀಕ್ಷಕ ಸಂದೀಪ್ ಅಭಿಪ್ರಾಯಪಟ್ಟಿದ್ದಾರೆ. ಅವರು ಬಕ್ರೀದ್ ಹಬ್ಬದ ಪ್ರಯುಕ್ತ ಉಳ್ಳಾಲ ನೆಹರು ನಗರದ ಪಶ್ಚಿಮ ರಿಹ್ಯಾಬ್ ಸೆಂಟರ್ ಆಶ್ರಮವಾಸಿಗಳ ಜೊತೆಗೆ ಬಕ್ರೀದ್ ಹಬ್ಬವನ್ನು ಆಚರಿಸಿ ಹಾಗೂ ಅವರಿಗೆ ಭೋಜನ ವಿತರಿಸಿ ಮಾತನಾಡಿದರು. ಈ ಸಂದರ್ಭ ಪಶ್ಚಿಮ ರಿಹ್ಯಾಬ್ ಸೆಂಟರ್ನ ಮುಖ್ಯಸ್ಥ ರೋಹಿತ್, ವೈದ್ಯ ಡಾಕ್ಟರ್ ಸುಹಾನ್ ಆತೂಫ್, ಅನಿವಾಸಿ ಉದ್ಯಮಿಗಳಾದ ಶಮೀಮ್, ರಫೀಕ್, ಹೆಲ್ಪ್ ಇಂಡಿಯಾ ಫೌಂಡೇಶನ್ ಸ್ಥಾಪಕ ಕಾರ್ಯದರ್ಶಿ ರಾಸಿಕ್ ಉಳ್ಳಾಲ್, ಹೆಲ್ಪ್ ಇಂಡಿಯಾ ಫೌಂಡೇಶನ್ ಅಧ್ಯಕ್ಷ ಸುಲೈಮಾನ್, ಬದ್ರುದ್ದೀನ್, ನಿಯಾಸ್ ತೊಕ್ಕೋಟು ಉಪಸ್ಥಿತರಿದ್ದರು. 10 ವರ್ಷಗಳಿಂದ ಸಾಮಾಜಿಕ ಕಳಕಳಿಯಿಂದ ಜನಸೇವೆಯನ್ನ ಮಾಡ್ತಾ ಬಂದಿದ್ದೇವೆ. ಆಶ್ರಮವಾಸಿಗಳ ಜೊತೆಗೆ ಪ್ರತಿ ವರ್ಷವೂ ಆಚರಿಸ್ತಾ ಇದ್ದೇವೆ. ಭೀತಿಯ ವಾತಾವರಣದಲ್ಲಿ ಬದುಕ್ತಾ ಇದ್ದೇವೆ. ಅದರ ನಡುವೆ ಸಾಮಾಜಿಕ ಚಟುವಟಿಕೆಗಳಲ್ಲಿ ಭಾಗಿಯಾಗುವ ಉದ್ದೇಶದಿಂದ ಈ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದೇವೆ ಅಂತ ಹೆಲ್ಪ್ ಇಂಡಿಯಾ ಫೌಂಡೇಶನ್ ಸ್ಥಾಪಕ ಕಾರ್ಯದರ್ಶಿ ರಾಸಿಕ್ ಉಳ್ಳಾಲ್ ಹೇಳಿದ್ದಾರೆ. ಭಾರತದಲ್ಲಿ ಹೆಚ್ಚಾಗಿ ಸಮಾಜ ಸೇವಾ ಸಂಸ್ಥೆಗಳು ಜಾತಿಗೆ ಮೀಸಲಿದೆ. ಆದರೆ ಪಶ್ಚಿಮ ರಿಹ್ಯಾಬ್ ಸೆಂಟರ್ನಲ್ಲಿ ಎಲ್ಲಾ ಧರ್ಮದ ಆಚರಣೆಗಳನ್ನು ಆಚರಿಸುವ ಮೂಲಕ ವಿಭಿನ್ನವಾಗಿ ಸೇವಾ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡಿರುವುದು ಶ್ಲಾಘನೀಯ ಅಂತ ಅಭಿಪ್ರಾಯಪಟ್ಟಿದ್ದಾರೆ ಅನಿವಾಸಿ ಭಾರತೀಯ ಶಮೀಮ್. ಇದು ನಾವು ಏನಾದರೂ ಸೋಷಿಯಲ್ ಆಕ್ಟಿವಿಟಿಯಲ್ಲಿ ಯಾವ ಸಂದರ್ಭದಲ್ಲಿಯೂ ಎಲ್ಲಿಯೂ ಯಾವ ಇನ್ಸಿಡೆಂಟಲ್ಲಿಯೂ ನಾವು ಭಾಗಿಯಾಗಿ ಜನರಿಗೆ ಸೇವೆ ಮಾಡುವಂಥ ಕೆಲಸ ಮಾಡ್ತಾ ಇದ್ದೇವೆ. ಅದೇ ರೀತಿ ನಮ್ಮ ರೋಹಿತ್ ಸೇರ್ ಅವರ ಆಶ್ರಮದಲ್ಲಿ ಸುಮಾರು 4-5 ವರ್ಷದಿಂದ ನಾವು ಬರ್ತಾ ಇದ್ದೇವೆ. ಈದ್ ಆಚರಣೆಯನ್ನು ನಮ್ಮ ಇಲ್ಲಿ ಎಷ್ಟು ಪೇಷಂಟ್ಗಳು ರೋಗಿಗಳು ಇರ್ತಾರೆ ಇವರೊಟ್ಟಿಗೆ ನಾವು ಆಚರಣೆ ಮಾಡ್ತಾ ಇದ್ದೇವೆ. ಇದಕ್ಕಿಂತ ಮುಂಚೆ ನಾವು ಕೇಸಗಡೆಯಲ್ಲಿ ಮಾಡ್ತಾ ಇದ್ದದ್ದು. ಏನಾದರೂ ಒಂದು ಮಾಡುವಂತೇಳಿ ಒಂದು ಮನಸ್ಸಲ್ಲಿ ಆಸೆ. ಜನರು ಲಾಸ್ಟ್ ಟೈಮ್ ಈದ್ಗೆ ಇದ್ದವರು ಈ ಈದ್ಗೆ ಎಷ್ಟೇ ಜನರು ನಮ್ಮೊಟ್ಟಿಗೆ ಇಲ್ಲ, ಮರಣ ಹೊಂದಿದವರಿದ್ದಾರೆ. ಅದೇ ರೀತಿ ಇನ್ನೊಂದು ಈದಿಗೆ ನಾವು ಇದ್ದೇವಾ ಇಲ್ವೋ ಅಂತೇಳಿ ನಮಗೆ ಗೊತ್ತಿಲ್ಲ. ಅದನ್ನು ನೆನೆಸಿ ನಾವು ಬೆಳಗ್ಗೆ ಆಗಿದೆ ಸಾಯಂಕಾಲ ಆದರೆ ಸಾಕು ಅಂತೇಳಿ ನಮ್ಮ ಆ ರೀತಿಯ ಒಂದು ಭಾವನೆ. ಹೆಲ್ಪ್ ಇಂಡಿಯಾ ಫೌಂಡೇಶನ್ ಒಳ್ಳೆಯ ಒಂದು ಹೆಸರು ಕೊಟ್ಟಿದ್ದಾರೆ. ಆ ಒಂದು ಸಹಾಯ ಮಾಡುವಂಥ ಮನೋಭಾವ ಯಾವಾಗಲೂ ಆ ಮನೋಭಾವ ಇಟ್ಕೊಂಡ ಯೂತ್ ಆ ಜೊತೆಯಲ್ಲಿದೆ ಅಂತ ಹೇಳಲಿಕ್ಕೆ ನಾನು ತುಂಬ ಖುಷಿ ಪಡ್ತೇನೆ. ಪ್ರತಿ ಹಬ್ಬಕ್ಕೆ ಅವರಲ್ಲಿ ಬರುವಂಥದ್ದು ನಮ್ಮ ರೆಸಿಡೆನ್ಸ್ ಯಾರಿದ್ದಾರೆ ಅವರಿಗೋಸ್ಕರ ಏನು ಆಹಾರವನ್ನು ಅವರಿಗೆ ಉಣಬಡಿಸುವಂಥದ್ದು, ಪ್ರೀತಿಯಿಂದ ಅವರಿಗೆ ಭೋಜನ ವ್ಯವಸ್ಥೆ ಮಾಡುವಂಥದ್ದು ಇದು ನಿಯಮಿತವಾಗಿ ಅವರು ಮಾಡ್ತಾ ಇದ್ದಾರೆ. ಖಂಡಿತ ಇವತ್ತು ನಮ್ಮ ಜೊತೆ ಹೊಸದಾಗಿ ಅಂದರೆ ಪೊಲೀಸ್ ಅಧಿಕಾರಿಯೊಬ್ಬರು ನಮ್ಮ ಜೊತೆ ಪ್ರಥಮ ಬಾರಿ ಹೊಸದಾಗಿ ಅವರು ಇಲ್ಲಿ ಉಳ್ಳಾಲಕ್ಕೆ ಬಂದದ್ದು. ಪ್ರಥಮವಾಗಿ ಅವರು ಈ ಸಂಸ್ಥೆಗೆ ಬಂದಿದ್ದೀರಿ ಸರ್, ನಿಮಗೆ ತುಂಬ ಹೃದಯದ ಸ್ವಾಗತ ಅಂತ. ಈ ಒಂದು ಉತ್ತಮವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇದೊಂದು ಪುಣ್ಯದ ಕೆಲಸ. ಈ ಕಾರ್ಯಕ್ರಮಕ್ಕೆ ನಾವು ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನಾನು ಎಷ್ಟೇ ಬಿಡುವಿಲ್ಲದ ಕೆಲಸದಲ್ಲಿ ಇದ್ದರೂ ಸಹಿತ ನಾನು ಹೇಳಿದೆ 10 ನಿಮಿಷ ನಾನು ಟೈಮ್ ಮಾಡ್ಕೊಂಡು ಹೇಗಾದರೂ ಬರ್ತೀನಿ. ನಮ್ಮ DCP ಅವರೆಲ್ಲ ಕೂಡ ಇದ್ದಾರೆ, ರೌಂಡ್ಸಲ್ಲಿದ್ದಾರೆ. ಆದರೂ ಕೂಡ ನಾನು ಇದನ್ನು ಮಿಸ್ ಮಾಡ್ಕೊಳ್ಬಾರ್ದು. ಯಾಕೆಂದರೆ ಎಷ್ಟೋ ಕಾರ್ಯಗಳು ನಡೀತಾ ಇರ್ತದೆ. ಕೆಲವೊಂದು ಪುಣ್ಯದ ಕೆಲಸಗಳಿಗೆ ನಾವು ಎಷ್ಟೇ ಒತ್ತಡ ಇದ್ದರೂ ಸಹಿತ ನಾವು ಅದನ್ನು ಅಟೆಂಡ್ ಮಾಡ್ತಕ್ಕಂಥ ಕೆಲಸಗಳನ್ನು ಮಾಡಬೇಕು.